ನಮಸ್ಕಾರ ಕೇಳುಗರೆ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇಂದಿನ ಸರಣಿ ಸಂಚಿಕೆ 143. ನಾನು ನಿಮ್ಮೊಂದಿಗೆ ಕರುಣಾಕರ ಮೃಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಇಂದಿನ ಕಗ್ಗ ಮಾಲಿಕೆಯನ್ನು ಕೇಳಿಬರೋಣ. ಹೊನ್ನೆಂದು ಜಗದಿನಿ ಕೈಗೆ ಕೊಂಡುದನು ವಿಧಿ ಮಣ್ಣೆನುವನು, ಅವನವರ ಮಣ್ಣೆನುವೆ ನೀನು. ಹೊನ್ನೆಂದು ಜಗದಿನಿ ಕೈಗೆ ಕೊಂಡುದನು ವಿಧಿ ಮಣ್ಣೆನುವನು, ಅವನವರ ಮಣ್ಣೆನುವೆ ನೀನು. ಭಿನ್ನ ಮಿಂತಿರೆ ವಸ್ತು ಮೌಲ್ಯಗಳ ಗಣನೆಯ, ಈ ಪಣ್ಯಗೆ ಗತಿಯಂತು ಮಂಕುತಿಮ್ಮ, ಈ ಪಣ್ಯಕ್ಕೆ ಗತಿಯಂತೋ ಮಂಕುತಿಮ್ಮ. ಬಂಧುಗಳೇ, ನಮ್ಮೆಲ್ಲರ ಬದುಕಿನಲ್ಲಿಯೂ ಕೂಡ ಹಲವು ರೀತಿಯ ಸಂಗತಿಗಳು ಒಳಗೊಂಡಿರುತ್ತವೆ. ನಾವು ಎಷ್ಟೋ ಬಾರಿ ಬಹಳಷ್ಟು ಎಣಿಸ್ಕೊಳ್ತೇವೆ, ಆದರೆ ನಾವು ಎಣಿಸುವುದು ಒಂದು, ಆಗುವುದು ಇನ್ನೊಂದು. ಅಂದರೆ ನಾವು ಹೀಗೆ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅದು ಇನ್ನೇನೋ ಆಗಿ ಹೋಗ್ತದೆ. ಆಗ ಬಹಳ ಬೇಸರವೂ ಆಗುವುದಿದೆ. ಈ ಅನುಭವ ಹೆಚ್ಚಿನವರಿಗೆ ಆಗಿರುತ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವುದೋ ಒಂದು ಸಂದರ್ಭದಲ್ಲಿ ಚಿನ್ನವೆಂದು ಭಾವಿಸಿರುವ ವಸ್ತು ಏನೂ ಬೆಲೆ ಇಲ್ಲದಂತೆ ಆಗಿ ಹೋಗ್ತದೆ. ಆದರೆ ಇಲ್ಲಿ ವಿಧಿ ನಮಗೆ ಕೊಟ್ಟಿರುವ ವರ, ಅದು ಚಿನ್ನವಾಗಿದ್ದರೂ ನಮಗೆ ಮಣ್ಣಿನಂತೆ ಅದು ಭಾಸವಾಗ್ತದೆ. ಹೀಗೆ ವಸ್ತುಗಳ ಮೂಲ ರೂಪ ಬೆಲೆ ವ್ಯತ್ಯಾಸವಾಗುತ್ತಿರುವ ಈ ವ್ಯಾಪಾರದ ಗತಿ ಏನು ಎಂಬ ಪ್ರಶ್ನೆಯನ್ನ ಮಾನ್ಯ ಡಿವಿಜಿಯವರು ಈ ಕಗ್ಗದ ಮೂಲಕ ನಮ್ಮ ಮುಂದೆ ಇಡ್ತಾರೆ. ನಿತ್ಯ ಜೀವನದಲ್ಲಿ ಕೆಲವೊಂದು ಘಟನೆಗಳು ಬಹಳಷ್ಟು ನಮ್ಮನ್ನ ಕಾಡುತ್ತೆ. ನಮ್ಮ ಸುತ್ತಮುತ್ತಲಿರುವಂತಹ ವಸ್ತುಗಳಿರ್ಬೋದು, ವ್ಯಕ್ತಿಗಳು, ವಿಷಯ ವಿಚಾರಗಳು ಎಲ್ಲವೂ ಕೂಡ ಬೇಕೆಂದು ನಮ್ಮ ಮನಸ್ಸು ಆಸೆ ಪಡುತ್ತೆ. ಅದು ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅದನ್ನು ಪಡೆಯುವಲ್ಲಿ ನಾವು ಸತತವಾದ ಪ್ರಯತ್ನವನ್ನ ಪಡ್ತಾನೆ ಇರ್ತೇವೆ. ಕೊನೆಗೂ ಕೂಡ ಪಡೆಯುವಲ್ಲಿ ನಾವು ಸಫಲರಾಗ್ತೇವೆ. ಆದರೆ ನಾವು ಇಷ್ಟಪಟ್ಟು ಪಡೆದ ವಸ್ತುಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಅವರಿಂದಲೂ ಕೂಡ ಬಹಳಷ್ಟು ನೋವು ಯಾತನೆಯಲ್ಲಿ ಪಡುತ್ತೇವೆ. ಅದಕ್ಕೆ ಕಾರಣವನ್ನ ಹುಡುಕಿದ್ರೆ ಮಾನ್ಯ ಗುಂಡಪ್ಪನವರಲ್ಲಿ ವಿಧಿಯನ್ನ ಸೂಚಿಸುತ್ತಾರೆ. ಇಲ್ಲಿ ನಮ್ಮ ಆಯ್ಕೆ ಇರಬಹುದು, ಅಥವಾ ನಮ್ಮ ಆಲೋಚನಾ ಕ್ರಮ ಇರಬಹುದು. ಆಯ್ಕೆ ಮತ್ತು ಇಷ್ಟಪಟ್ಟಿರುವುದು ಕೂಡ ತಪ್ಪಾಗಿ ಕೆಲವು ಬಾರಿಯಲ್ಲಿ ಕಾಣುತ್ತದೆ. ಆಯ್ಕೆಯ ವಸ್ತುವಿನಲ್ಲಿ ದೋಷವಿರಲು ಸಾಧ್ಯವಿಲ್ಲ, ಆದರೆ ಇಲ್ಲಿ ಆ ವಸ್ತು ವ್ಯಕ್ತಿ ನಮಗೆ ಇಷ್ಟ ಆಗದೆ ನಿಷ್ಪ್ರಯೋಜಕವಾಗಿ ಹೋಗುವುದು ಉಂಟು. ನಾವು ಜೀವನದಲ್ಲಿ ಬಹಳಷ್ಟನ್ನ ಇಷ್ಟಪಡುತ್ತೇವೆ, ಆದರೆ ಎಲ್ಲರಿಗೂ ಸಿಗುವುದಿಲ್ಲ. ಸಿಕ್ಕಿದರೂ ಕೂಡ ಅದರಿಂದ ಎಷ್ಟೋ ಬಾರಿ ಸಂತೋಷವನ್ನು ಕೂಡ ಅವರಿಗೆ ಪಡೀಲಿಕ್ಕೆ ಆಗೋದಿಲ್ಲ. ಅದೇ ಆಕಸ್ಮಿಕವಾಗಿ ಸಿಕ್ಕಾಗ, ಅಥವಾ ಇರುವಷ್ಟರಲ್ಲಿಯೇ ಏನೋ ಒಂದು ಇದ್ದಾಗ ಅಲ್ಲಿ ಇರುವಂತ ಖುಷಿ ಇರ್ಬೋದು, ಸಂತೋಷ ಇರ್ಬೋದು, ಆನಂದ ಇರ್ಬೋದು, ಬಹಳಷ್ಟು ಜೀವನಕ್ಕೆ ಉಲ್ಲಾಸವನ್ನು ಕೊಡುತ್ತೆ. ನಮಗೆ ಬೇಡವಾಗಿರುವ ವಸ್ತುಗಳಿಂದ, ವ್ಯಕ್ತಿಗಳಿಂದ ಬಹಳಷ್ಟು ಕಷ್ಟ ಸಂಕಟ ಅನುಭವಿಸಿದಾಗ ಆ ವಿಧಿಯಿಂದ ಸಿಕ್ಕಿರುವ ವಸ್ತುಗಳ ನೆಲೆಯಲ್ಲಿ ಬೆಲೆಯನ್ನು ನಾವು ಅರಿಯದಿದ್ದರೆ ಇಲ್ಲಿ ಜಗದ್ ವ್ಯಾಪಾರದಲ್ಲಿ ಅಸಮತೋಲನ, ತರತಮ ಉಂಟಾಗದೆ ಇನ್ನೇನು ಏನು ಎಂದು ಮಾನ್ಯ ಡಿವಿಜಿಯವರು ಕೇಳ್ತಾರೆ. ನಮ್ಮ ಬದುಕಿನಲ್ಲಿ ಬಂದಿದ್ದನ್ನ, ಸಿಕ್ಕಿದ್ದನ್ನ ಆನಂದದಿಂದ ಸ್ವೀಕರಿಸಿ ಪರಮಾತ್ಮನಿಗೆ ಶರಣಾಗಿ ನಿಷ್ಠೆಯಿಂದ, ಧರ್ಮದಿಂದ ಕರ್ತವ್ಯವನ್ನು ನಾವು ನಿಭಾಯಿಸಬೇಕು. ನಮಗೇನು ಹಿತ ಇದೆಯೋ ಅದನ್ನು ಭಗವಂತ ಖಂಡಿತವಾಗಿ ನೀಡ್ತಾನೆ. ಆದರೆ ಅದು ಸಿಗುವವರೆಗೂ ಕೂಡ ನಾವು ತಾಳ್ಮೆಯಿಂದ ಕಾಯುವ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಬೇಕು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.